Actually, we can do it. Sadi actually kita mau tidak nak nanti. Aita miti deh. ఇంట్లో ముట్టోడు రేటి ఏరులేరు అట్లనే ఎదురుకాను Depu na city bandar thake lana 10 ಗಂಟೆ full ಗಂಟೆ banner release. ನಮ್ಮ ಇಲ್ಲಿದ್ದು ಹರಕೆಯನ್ನು ಧರ್ಮಸ್ಥಳದಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ. ನೀವು ಕೈ ಜೋಡಿಸಿ, ನಿಮಗೂ ಮಗಳೇ ಇದ್ದಾಳೆ. ಒಂದು ಸೌಜನ್ಯದಿಂದ ಅಷ್ಟು ಜನರ ಇವತ್ತು ಜೀವ ಉಳಿದಿದೆ. 20ನೇ ತಾರೀಕು ಆದಿತ್ಯವಾರದಂದು ಎಲ್ಲ ಸಂಜೆ ಸೇರ್ಬೇಕಂತ ನಿರ್ಧರಿಸಿದ್ದೇವೆ. ಇಲ್ಲಿ ಅತ್ಯಾಚಾರಿಗಳು ಸೇರ್ಕಕ್ಕದು Stone ma. ಭೀಮಶಂಕರ. ಚಲ್. Begini nanti jitu. Actually we can nanti. Sadi actually kita mau tidak nak nanti. Aita miti deh. Anna pilih. Aw Sankrantani je. Pati Sankrantani. Paruwala. Nama pura anjule bani ne bitu bayar. Kumbu nama injek nette. Atel baju bayar boleh.
ಓಕೆ ಸರಿ ಸರಿ. ಏನು ತಿಳ್ಕೊಂಡ್ರಿ ನನ್ನ ಮಹಾಬುದ್ಧಿವಂತ. ಹಾಗಾಗಿ ನೀನು ಸಂತೋಷದಿಂದ ಅವನು ಸ್ವೀಕಾರ ಮಾಡಿಬಿಟ್ಟು ನೀವು ನಿಮ್ಮ ದಾಂಪತ್ಯವನ್ನು ಸಂಪನ್ನಗೊಳಿಸಬೇಕು ಒಂದು ಹಾಗೆ. ಅಪ್ಪೆನ ಗೊತ್ತುಂಡು ಸೌಜನ್ಯನ ಅಪ್ಪೆ 11 ವರ್ಷ ಅಂಡ ನ್ಯಾಯ ತಿಕ್ಕಿದಿಸಿ ಅಂಚ ಈ ದೇವಸ್ಥಾನ ಎಂಕುಲು ಆದಿ ನ್ಯಾಯದ ಕೊರ್ಪುನ ರೂಲ ಉಲ್ಲೇಖ ಎಂಕುಲು ಈ ಹೋರಾಟ ಸಮಿತಿ ಮುಲ್ತು ಸ್ಟಾರ್ಟ್ ಮಂತೊಂದುಲ್ಲ ಅಂಚ ಹೋರಾಟಗು ಡೇಟ್ಲ ಫಿಕ್ಸ್ ಮಂತದ ಅಂಚ ಅದು ಈ ಒಂಜಿ ಪ್ರಾರ್ಥನೆ ಎಂಕ್ಲೆ ಮುಟ್ಟೋಡು ನೆಟ್ ಏರುಲ್ಲೇರು ಅಕ್ಲೇನ ಎದುರು ಕನೋಡು ಅಂಚದೆಂಗ್ಲ ಪ್ರಾರ್ಥನೆ ನಾ ದೇವರು ದೆತ್ತೊನೋಡು ಬಂದ್ಪುನ ಈ ಒಂಜಿ ಸೌಜನ್ಯ ಹೋರಾಟ ಸಮಿತಿ ಕುಡ್ಲದಕ್ಕುಲು ಎಂಕುಲು ಈತು ಜನ ಪ್ರಾರ್ಥನೆ ಮಂತ್ ಒಟ್ಟು ಸೇರ್ನಾಗ ದುಂಬುದ ಎಂಕಲ್ನ ಕಾರ್ಯಕ್ರಮ ಅಲ್ಲ ಮಾತೇರ್ ಲೈಕ್ ಬತ್ತು ಜೋಡಣೆ ಅದು ಮುಕ್ಲೆ ಗುಂಜಿ ನ್ಯಾಯ ತಿಕ್ಕುಲಕ ಮನ್ಪಾಡು ಪ್ರಾರ್ಥನೆ ಮನ್ಪೋಡು ನಿಕ್ಲೆ ಪೂರ ನ್ಯಾಯ ಕೊಡ್ತೀವಿ ಎಡ್ಡೆ ಮಲ್ಪು ನಡಪೋಡು ಮಂಜ ಪ್ರಾರ್ಥನೆ ಪೂರಕ ದೇವರ ಪ್ರಾರ್ಥನೆ ಮಲ್ಪ ಮಾತೆಲ್ಲ ಸೇರಿ 20 ತಾರೀಕು ಐತಾರ ಮೂಲೆ ನಮ್ಮ ದೇವರನ ಮುಲ್ತುರ್ದೆ ಪಾದಯಾತ್ರೆ ಪೋದ ಅಲ್ಪ ಮಲ್ಲಿಕಟ್ಟೆಡ್ ಒಂಜಿ ಹೋರಾಟದ ಒಂಜಿ ಸಭೆಲ ಮಲ್ತೊಂದಲ್ಲ 20 ತಾರೀಕಿಗೆ 4 ಗಂಟೆಗೆ ಆದಿತ್ಯವಾರ ಬೈಯಾಡ್ ಬಡ ಐಕಲ ಒಂಜಿ ಮೂಲು ದೇವರನ ನಟದ ಎಂಕುಲು ತುಂಬೊಂದುಲ್ಲ ಮುಲ್ತುರ್ದೆ ಕೊನೆ ಅವಡಿ ಅಪ್ಪೆಗೆ ಒಂಜಿ ಪ್ರಾರ್ಥನೆ ಮನ್ಪುನ ಒಂದು ಅಂಚನೆ ಆಯ್ತು ಕೊಡು ಬಂದು ಒಂಜಿ ಪ್ರಾರ್ಥನೆ ಎಡ್ಡೆ ಮಲ್ಪು ನಡಪೋಡು ಮಾತೆಲ್ಲ ಜೀರವ ಮಂಗಳಂ ಜಲ್ಕೆ ವಿತ್ರ ಮಂಗಳಂ ಓಂ ಯಾವ ಫಲಿತ ಪುಷ್ಪಣೆ ಪ್ರಾರ್ಥನೆ
ಮನ್ಯದೆ ಮಾತು ಬೇಡ ಮನ್ಯದೆ ತಪ್ಪು ನ್ಯಾಯ ತಿಕ್ಕೋದು ಸೌಜನ್ಯ ಇಂಥ ನಿಕುಲ್ ಪೂರ ಪಂಟ ದೇವರಡ ಮನ್ಯ ದೇವರು ನಡಪತಿಗಾಡು ಗಿರಿಗಾಡು ನಿಕ್ಳೆಗಾಡು ಕುಟುಂಬಗಾಡು ಸಂಘ ಸಂಸ್ಥೆಗಾಡು ಮಾತೆರುಗಳು ಬರ್ತಂತ ಮತ್ತೆ ಅಸೂಚಿ ಅಂಟಗ ದೋಷ ಸತ್ತೊಂದು ಮಿತ್ತು ಬಂದು ಸರಿಯಾಗುತ್ತೆ ನ್ಯಾಯ ಒದಗದೆ ಬೊಡಾನಕ್ಕೆ ಅನುಗುಣಂತೆ ದೊಡ್ಡ ಮಟ್ಟ ಇಂಚನ ಐಕ್ಯ ಮಧ್ಯೆ ಸೇರಿ ದೊಡ್ಡ ಮಟ್ಟ ನಡಪನ ಯೋಗ ಭಾಗ್ಯ ಮನ್ಯ ದೇವರು ಅನುಕೂಲ ಮಾಡ್ಕೊಂಡು ನಾವು ಮಾತೆಲ್ಲ ಪ್ರಾರ್ಥನೆ ಮಂಜುನಾಥೇಶ್ವರ ಬಾದ ಗೋವಿಂದಾಣಿ ಗೋವಿಂದ ಮಾತೆಲ್ಲ ಪ್ರಸಾದ ಇದ್ದು ಸರ್ವ ಮಿತ್ರ ವಿನಾಶಾಯ ಮೃತ್ಯುಂಜಯ ನಮೋ ಮನಸ್ಸು ನಡಪಾಡು ಸಕಲ ಇಷ್ಟಾರ್ಥ ಸಿದ್ಧಿರ ಕಂದ ಪೂರ ಕೊರಲೆ ಚಾಯರ್ ತಿಕ್ಕಂದಿಲ್ಲ ಕೊಟ್ಟಿಗೆ ಒಂದು ತಿಕ್ಕಂದಿಲ್ಲ ಆತು ಭಂಗ ಬೈದು ಆನಿ ರಾತ್ರಿ ಪಗೆಲು ಒಂದು ಬ್ಯಾನರ್ ಬಾಟೋಡಲ್ಲ ದಿಪ್ಪು ನಾವು ಸ್ಥಿತಿ ಬಂದ ಪಗೆಲ್ಲ 10 ಗಂಟೆ ಪುಲೆ ಗಂಟೆ ಬ್ಯಾನರ್ ಇಲ್ಲಿ ಚಾರ್ಲ ಇಚ್ಚಿ ಏತು ಉಂಟು ಬಂದೇ ಬಂದ ಅಂಚಿನ ಸ್ಥಿತಿ ದಾಯ ಬರೋದು ಜನಕ್ಕೆ ಅಣ್ಣ ಪಕ್ಕ ಪಕ್ಕ ಅಪ್ಪಂಗ ಪರ ಫೇಸ್ಬುಕ್ ವಾಟ್ಸಪ್ ಒಬ್ಬರು ಕಾಲೇಜ್ ಅಂಡ್ ಜನಕ್ಕೆ ಸಂಪರ್ಕ ಇಷ್ಟದಕ್ಕೆ ಪೂರೈಗಳ ಪ್ರತಿಯೊಂದು ವಿಷಯ ಎಲ್ಲ ಗೊತ್ತಾದು ಅದು ಅವೇನು ದಾಯ ಗೊತ್ತು ಉಂಟಾರ ಬರಲಿ ದಾಯ ಕುಡುಂಜಿ ಜನಕ್ಕೆ ಏರಿಲ್ಲ ಚಾರ ಬರಲಿ ಕುಡುಂಜಿ ಜನಕ್ಕೆ ಆರ ಬರಲಿ ನಮ್ಮ ಸತ್ಯವನ್ನು ಸತ್ಯನೇ ನಮ್ಮ ಆತ್ಮನೇ ದೇವೇ ನಮ್ಮ ಆತ್ಮದ ತಕ್ಕದ ಪೋಯನೆ ಅಡಿಗೆ ನಮ್ಮ ಆತ್ಮನೇ ದೇವೇ ನಮ್ಮ ಕೊಂಚ ಭೂಮಿ ಒಂದು ಜನ್ಮ ಕೊಡ್ತೀವಿ ದೇವರಲ್ಲಿ ಇರ್ತೀವಿ ಸತ್ಯ ನ್ಯಾಯ ಬರೋದು ನಮ್ಮ ದೇವರಿಗೆ ಖಾಲಿ ಆರತಿ ಮಂತ್ರನ ಯಾವ ಒಂದು ದೀಪ ಪತ್ತನ ಬಂದು ನಮ್ಮ ಆತ್ಮನ ಪತ್ತ ಒಂದು ನಮ್ಮ ನ್ಯಾಯದ ಪರ ಉಂಟು ಮೂರು ಅನ್ನಪನ್ನಲ್ಲ ಹೌದು ಮೂರು ಅನ್ನಪನ್ನ ಇಡೀ ಸಮಾಜಕ್ಕೆ ಸೌಜನ್ಯ ಹತ್ಯೆಯಾಗಿ 11 ವರ್ಷ ಆಗಿದೆ. ಇವತ್ತಿನವರೆಗೂ ಅಪರಾಧಿ ಯಾರು ಅಂತ ಸಿಗಲಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಸೌಜನ್ಯ ಹೋರಾಟ ಸಮಿತಿ ಅನ್ನುವಂಥ ಒಂದು ತಂಡವನ್ನು ಮಾಡಿಕೊಂಡು ಇವತ್ತೊಂದು ಏನೋ ಒಂದು ಸೌಜನ್ಯ ಸಾವಿಗೆ ಒಂದು ನ್ಯಾಯ ಸಿಗಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ನಾವು ಹೋರಾಟಕ್ಕೆ ಇಳಿದಿದ್ದೇವೆ. ಇವತ್ತು ಸೌಜನ್ಯ ಹೋರಾಟ ಸಮಿತಿ ಮಾಡಿಕೊಂಡು ಇವತ್ತು ಕದ್ರಿಯ ಒಂದು ದೇವಸ್ಥಾನ ನಮ್ಮ ಇವತ್ತು ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಶುರಾಮ ಸೃಷ್ಟಿಯಲ್ಲಿ ಆದಂತಹ ಒಂದು ಕದ್ರಿ ದೇವಸ್ಥಾನ ಇವತ್ತು ಕದ್ರಿ ದೇವಸ್ಥಾನದಲ್ಲಿ ಏನೊಂದು ಸೇವೆ ಕೊಟ್ಟು ನಾವು ಇವತ್ತು ಹೋರಾಟ ಸಮಿತಿಯನ್ನು ಮಾಡಿದ್ದೇವೆ. ನಮ್ಮ ಹೋರಾಟ ಸಮಿತಿಗೆ ಇವತ್ತೊಂದು ಹೋರಾಟ ಸಮಿತಿ ಆಗಬೇಕಾದ್ರೆ ನಮಗೆ ಒಂದು ರೂವಾರಿ ಬೇಕು. ಇವತ್ತು ನಮ್ಮ ಸಮಾಜ ಸೇವಕಿ ಆದಂತಹ ನಮ್ಮ ಪ್ರಸನ್ನ ರವಿಯವರು ನಮ್ಮ ಜೊತೆ ಇದ್ದಾರೆ. 11 ವರ್ಷದಿಂದ ಕೂಗಿಕೊಂಡು ನನ್ನ ಮಗಳಿಗೆ ನ್ಯಾಯ ಸಿಗಲಿಲ್ಲ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಕೊರಗ್ತಾ ಇದ್ದಾರೆ. ಇವತ್ತು ಸೌಜನ್ಯಳ ತಾಯಿ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಅವರಿಗೂ ನಾವು ನಮ್ಮ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಮಾಡ್ತಿದ್ದೇವೆ. ಅದೇ ರೀತಿ ಇವತ್ತು ಯಾವುದೇ ಒಂದು ಹೋರಾಟ ಬರಬೇಕಾದ್ರೆ ಅದರಲ್ಲಿ ಒಂದು ಏನಾದರೂ ಒಂದು
ವ್ಯಕ್ತಿತ್ವ, ಒಂದು ಗಂಡಸ್ವನ ಬೇಕಾಗುತ್ತೆ ಅಲ್ಲಿ. ಅದನ್ನು ಇವತ್ತು ಸೌಜನ್ಯಲ ಮಾವ ವಿಠಲ್ ಇವರು ಕೂಡ ಇದ್ದಾರೆ, ಅವರಿಗೂ ನಾವು ತಂಡದ ಪರವಾಗಿ ಸ್ವಾಗತ ಮಾಡ್ತಿದ್ದೇವೆ. ಈಗ ಇದು ಸಭೆ ಏನಲ್ಲ, ಇವತ್ತೊಂದು ಪ್ರಾರ್ಥನೆ ಮೂಲಕ ನಾವು ಇವತ್ತು ಸಭೆಯನ್ನು ಇಲ್ಲಿ ಮಾಡಿದ್ದೇವೆ. ಯಾಕೆಂದರೆ ಪ್ರಾರ್ಥನೆ ಮಾಡಿ ನೇರವಾಗಿ ಹೋಗುವುದು ತಪ್ಪಾಗುತ್ತೆ. ಅದಕ್ಕೋಸ್ಕರ ನಾವೊಂದು 2 ಮಾತು, ಪ್ರಸನ್ನ ರವಿ ಅವರು 2 ಮಾತು ಮಾತಾಡಬೇಕು. ಎಲ್ರಿಗೂ ನಾನು ಸ್ವಾಗತ ಮಾಡ್ತೇನೆ. ಇದು ಯಾವುದು ಕಾರ್ಯಕ್ರಮ ಅಲ್ಲ, ಆದರೂ ನಾವೊಂದು ಸ್ವಲ್ಪ ಜನ 10 ಜನ ಸೇರಿ ಈ ಒಂದು ಸಾಮಾಜಿಕವಾಗಿ ಈ ಒಂದು ತಾಯಿಗೆ ಒಂದು ನ್ಯಾಯ ಒದಗಿಸಬೇಕು ಹೇಳುವಾಗ, ನಾವೊಂದು ಸೌಜನ್ಯ ಹೋರಾಟ ಸಮಿತಿ ಮಾಡಬೇಕು ಅಂತ ಹೇಳುವಾಗ ನಮಗೆ ತುಂಬ ಜನ ಬೆಂಬಲ ಬಂದರು. ಎಲ್ಲ ಸಂಘಟನೆಯವರು ಜಾತಿ ಭೇದ ಪಕ್ಷ ಮರೆತು ಇಲ್ಲಿ ಬಂದಿದ್ದಾರೆ. ನನಗೆ ಒಬ್ಬೊಬ್ಬರನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಎಲ್ರಿಗೂ ನಾನು ಮೊದಲಾಗಿ ಪ್ರಸನ್ನ ರವಿ ಅಲ್ಲ, ನಾನೊಂದು ನಿಮಿತ್ತ ಕ್ರಿಮಿ ಮಾತ್ರ, ಒಳಗೆ ಇರುವ ಅವರ ಮುಂದೆ ಯಾವ ಶಕ್ತಿಯೂ ಇಲ್ಲ. ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಇದೇ ಕೊನೆ ಆಗಬೇಕು ಪ್ರಾರ್ಥನೆ. ಈ ತಾಯಿ ಹೋಗಿ ಕೂಗುದು ಇದೇ ಕೊನೆ ಆಗಬೇಕು ಪ್ರಾರ್ಥನೆ. ನಮ್ಮ ಕದ್ರಿ ದೇವಸ್ಥಾನದ ಐತಿಹ್ಯ ಎಲ್ಲರಿಗೂ ಗೊತ್ತುಂಟು. ನಮ್ಮ ಇಲ್ಲಿದ್ದು ಹರಕೆಯನ್ನು ಧರ್ಮಸ್ಥಳದಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ, ಧರ್ಮಸ್ಥಳದಲ್ಲಿದ್ದ ಹರಕೆಯನ್ನು ಇಲ್ಲಿ ನಾವು ಕೊಡ್ಬೋದು. ಎಲ್ರಿಗೂ ಈ ಸತ್ಯಾಂಶ ಗೊತ್ತಿರಬೇಕು. ನಾನೇನು ದೊಡ್ಡವಳಲ್ಲ, ಆದ್ರೂ ಇದರದೊಂದು ಮೂಲ ಅರಿತು ನಾನು ಹೇಳ್ತಾ ಇದ್ದೇನೆ. ಒಳಗೆ ಮೂಲ ದೇವರನ್ನು ನೋಡಿದ್ದೇವೆ, ಅಣ್ಣಪ್ಪನ ಶಕ್ತಿ ಉಂಟು. ಈ ತಾಯಿಗೆ, ಆ ಸೌಜನ್ಯನಿಗೆ ನ್ಯಾಯ ಕೊಡಿಸಬೇಕು. ನನಗೆ ಭಾರಿ ಖುಷಿಯೂ ಆಗ್ತಾ ಉಂಟು, ಬೇಸರನೂ ಆಗ್ತಾ ಉಂಟು. ನಾವೊಂದು ಹೋರಾಟ ಮಾಡಿ, ನಾವೊಂದು ಕಾನೂನು ಮುಖಾಂತರ ಹೋರಾಟ ಮಾಡಬಹುದು. ಈಗ ನಾವು ನ್ಯಾಯಾಧೀಶರ ಮೇಲೆ ಮರು ತನಿಖೆ ಮಾಡಬೇಕಂತ ನಾವು ಒತ್ತಡ ಹಾಕ್ತಿದ್ದೇವೆ. ಆದರೆ ಯಾವುದೇ ನ್ಯಾಯಾಧೀಶರ ಮುಖಾಂತರ ಒತ್ತಡ ಹಾಕಿ ಕಾನೂನು ಮುಖಾಂತರ ನಾವು ಹೋದ್ರೂ ಒಳಗಿದ್ದ ಶಕ್ತಿ ಒಂದು ಮನಸ್ಸು ಮಾಡಿದ್ರೆ ನಮಗೆ ಯಾವ ದಾಖಲೆಗಳು ಬೇಡ. ಆಲ್ರೆಡಿ ಅವರಲ್ಲಿ ನೋಡಿದ್ದಾರೆ. ಆ ತಂದೆ ನೋಡಿರುವಾಗ ನಮಗೆ ಯಾವುದೇ ದಾಖಲೆ ಬೇಡ. ಆ ಶಕ್ತಿ 11 ವರ್ಷದ ನಂತರ ಪುನಃ ಇಷ್ಟು ಎದ್ದೇಳಬೇಕಾದ್ರೆ ಅದರ ಹಿಂದೆ ಏನೋ ಶಕ್ತಿ ಉಂಟು. ಆ ತಂದೆ ನಮ್ಮನ್ನು ಎಬ್ಬಿಸಿದಾರಂತ ನಮ್ಗೇನ, ನಾವೆಲ್ಲ ಯಾಕೋ ನನ್ನನ್ನು ಮುಂದೆ ಹಾಕುವಾಗ ಏನೋ ಸ್ಫೂರ್ತಿ ಅಂತ ಆಯ್ತು. ಇವರೆಲ್ಲ ಹುಡುಗರು ಕೈ ಜೋಡಿಸುವಾಗ ಪ್ರತಿ ಒಬ್ರು ಇಲ್ಲಿ ಮಂಗಳೂರಿನ ದೊಡ್ಡ ದೊಡ್ಡ ಸಾಮಾಜಿಕ ಸಂಘಟನೆಗಳಲ್ಲಿರುವ ಎಲ್ಲಾ ವ್ಯಕ್ತಿಗಳು ಇದರಲ್ಲಿ ಬೆಂಬಲ ತೋರಿಸಿ ಸಹಕಾರ ಮಾಡಿದ್ದಾರೆ. ಹಾಗಾಗಿ ನನ್ನದೇನಿಲ್ಲ, ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಕೈ ಮುಗಿದು ಈ ನಡೆಯನ್ನು ನಾನು ಯಾಕೆ ತಗೊಂಡೆ ಅಂದ್ರೆ, ದೇವರ ನಡೆಯಿಂದ ನಾವು ಹೋಗುವ. ಇಲ್ಲಿ ಯಾರು ಇಷ್ಟು ಬಂದವರು ಯಾರು ಪ್ರಚಾರಕ್ಕೋಸ್ಕರ ಹಣಕ್ಕೋಸ್ಕರ ಬಂದದಲ್ಲ, ಸೌಜನ್ಯನ ನ್ಯಾಯಕ್ಕೋಸ್ಕರ ಬಂದಿದ್ದೇವೆ. ನಾವು ಸೋಮವಾರ ಮಾಡುವಂತ ಇದ್ದೆವು, ಶಿವನಿಗೂ ಬುಧವಾರವೂ ದಿವಸ ಒಳ್ಳೇದು ಅಂತ ಆಯ್ತು. ಸೋಮವಾರ ಮಾಡಿದ್ರೆ ಎಷ್ಟೋ ಅಪವಾದ ಈ ತಾಯಿ ಮೇಲೆ ಬರ್ತಾ ಉಂಟು, ಹೋರಾಟಕ್ಕೆ ಹೋಗುವವರಿಗೆ ಬರ್ತಾ ಉಂಟು. ಹಾಗೆ ನಮಗೂ ನಾಳೆ ಬೇಡ, ಸೋಮವಾರ ಸಾವಿರಾರು ಗಟ್ಟಲೆ ಜನ ಇಲ್ಲಿ ಬರ್ತಾರೆ. ಹಾಗಾಗಿ ಸಂಖ್ಯೆ ತೋರಿಸಿದ್ರು, ಅವರೇನೋ ಪ್ರಚಾರ ಮಾಡಿದ್ರು. ಇವತ್ತಿದೆಲ್ಲ ಬರುದು ಯಾರಿಗೋಸ್ಕರ? ಸೌಜನ್ಯನಿಗೋಸ್ಕರ. ನಮಗೆ ಖಂಡಿತ ಇಲ್ಲಿ ಅರ್ಥ ಆಯ್ತು. ಹಾಗಾಗಿ ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿ, 20 ತಾರೀಕಿಗೆ ನಾವೊಂದು ಡೇಟ್ ಫಿಕ್ಸ್ ಮಾಡಿದ್ದೇವೆ. ಆದಿತ್ಯವಾರ 4 ಗಂಟೆ ಮಲ್ಲಿಕಟ್ಟೆ ಈ ಒಂದು ಗ್ರೌಂಡ್ ಅಲ್ಲಿ ನಾವೊಂದು ಸಭೆ ಸೇರ್ತಾ ಇದ್ದೇವೆ. ಈ ನಡೆಯಲ್ಲೇ ನಾವು ಪಾದಯಾತ್ರೆ ಮುಖಾಂತರ ಅಲ್ಲಿ ಹೋಗಿ ಒಂದು ಸಭೆ ಮಾಡ್ತಿದ್ದೇವೆ. ಇಲ್ಲಿ ಯಾರ್ದು ಉದ್ದೇಶ ನಾವು ಅವರ ಪರ ಇವರ ಪರ ಅಲ್ಲ. ನಾವು ಹೇಳುವಾಗೆ ಯಾರು ತಪ್ಪು ಮಾಡಿದ್ರು ಈ ನಡೆಯಲ್ಲಿ ನಿಂತು, ನಾನು ಈ ಸಾನ್ನಿಧ್ಯದಲ್ಲಿ ನಿಂತು ಹೇಳ್ತೇನೆ, ಯಾವುದೇ ವ್ಯಕ್ತಿಗತ ಹೋರಾಟ ಅಲ್ಲ, ನಮ್ಗೆ ಯಾವುದೇ ದೇವರ ಬಗ್ಗೆ ಅಲ್ಲ, ಯಾವುದೇ ಸ್ಥಳದ ಬಗ್ಗೆ ಅಲ್ಲ. ಇಲ್ಲಿ ಯಾರು ಅನ್ಯಾಯ ಮಾಡಿದ್ದಾರೆ ಇದೇ ಕೊನೆ ಆಗ್ಬೇಕು, ತೋರಿಸಿಕೊಡ್ಬೇಕು. ಇಲ್ಲಿ ಬಂದ ಸಂಖ್ಯೆ ತಾಯಂದಿರು, ನಾನು ಹೇಳುದು ಪ್ರತಿ ಒಂದು ಏನಾದ್ರೂ ಆದ್ರೆ ನಮ್ಮ ಮನೆ ಹುಡುಗರೇ ಸೇರುದು ಪ್ರತಿಯೊಂದು ಪ್ರತಿಭಟನೆಗೂ. ಹಾಗೆ ಆಗ್ಬಾರ್ದು. ನಮ್ಮ ಮನೆ ಮಗಳು ಸೌಜನ್ಯ, ನಮ್ಮ ಮನೆ ಮಗಳು ಸೌಜನ್ಯ ಅಂತ ಎಣಿಸಿದ್ರೆ ನಾವು ಖಂಡಿತ ಬರ್ತೇವೆ. ಇದಕ್ಕೆ ಮುಂದೆ ಬರ್ಬೇಕು ಯಾರು? ತಾಯಂದಿರು. ನಾನು ಇನ್ನೂ ಹೇಳ್ತೇನೆ, 20ನೇ ದಿವಸದ ಆ ಒಂದು ಹೋರಾಟಕ್ಕೆ ನಿಮ್ಮದೆಲ್ಲ ಶಕ್ತಿ ಮೀರಿ ತೋರಿಸಿದ್ರೆ ನಮ್ಗೆ ಎಲ್ಲಿ ಏನಾದ್ರೂ ಒಂದು ನ್ಯಾಯ ಸಿಗ್ತದೆ. ಒಬ್ಬರ ಪ್ರಾರ್ಥನೆ ಅಲ್ಲ, ಸಾವಿರಾರು ಜನರ ಮನೆಯಲ್ಲಿ ಪ್ರಾರ್ಥನೆ ಒಬ್ಬರಾದ್ರೂ ಅಲ್ಲಿದು ಮುಟ್ಟುತ್ತದೆ ಅಂತ ಹೇಳ್ತೇನೆ. ಹಾಗಾಗಿ ನಾನು ಕೈ ಮುಗ್ದು ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೇನೆ, ಇದೊಂದು ಕಾರ್ಯಕ್ರಮ ಅಂತ ಎಣಿಸದೆ ತಾವೆಲ್ಲರೂ 20 ತಾರೀಕು ಸಹಕಾರ ಮಾಡಬೇಕು. ನಾವು ಶುಕ್ರವಾರ ಒಂದು ಮೀಟಿಂಗ್ ಕರೆದು ರೂಪುರೇಷೆ ಮಾಡ್ತಾ ಇದ್ದೇವೆ, ತಮ್ಗೆಲ್ಲ ತಿಳಿಸ್ತೇವೆ. ನಾವು ಯಾವುದೋ ಒಂದು ಪ್ರಚಾರ ಮಾಧ್ಯಮ ಅಂತೆಲ್ಲ ಹೇಳುದಲ್ಲ, ನಾನು ಎಲ್ಲರೂ ತಾವು ಎಲ್ಲ ಇದನ್ನು ಪ್ರಚಾರ ಮಾಡಬೇಕು. ಇಲ್ಲಿ ಮಾಧ್ಯಮದವರು ಬಂದಿದ್ದೀರಿ, ಕರೆದ ಕೂಡಲೇ ಪ್ರತಿ ಮಾಧ್ಯಮದವರು ಇದಕ್ಕೆ ಬೆಂಬಲ ಸೂಚಿಸಿದ್ದೀರಿ. ತಮ್ಗೆಲ್ಲಗೂ ನಾನು ಆಭಾರಿಯಾಗಿದ್ದೇನೆ. ಬಂದಂತಹ ಎಲ್ಲ ಭಕ್ತಾಭಿಮಾನಿಗಳಿಗೂ, ಈ ಸೌಜನ್ಯ ಪರ ಹೋರಾಟಕ್ಕೆ ಇಳಿದಿರುವ ಎಲ್ಲ ಸಂಘ ಸಂಸ್ಥೆಗಳು ಯಾರೆಲ್ಲ ಇದ್ದೀರಿ, ದಯಮಾಡಿ ನನಗೆ ಯಾರ ಹೆಸರನ್ನು ಮುಂದೆ ಹಾಕ್ಲಿಕ್ಕೆ ಆಗುದಿಲ್ಲ, ಎಲ್ಲರೂ ನಮ್ಮವರು ಅಂತ ಹೇಳಿಕೊಂಡು ಮುಂದಿನ ಈ ಸಭೆಗೆ ನೀವು ಕೈ ಜೋಡಿಸಬೇಕಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಿದ್ದೀನಿ, ಈ ತಾಯಿಗೋಸ್ಕರವಾಗಿ. ಧನ್ಯವಾದ ಪ್ರಸನ್ನ ರವಿ ಅವರೇ. ಅದೇ ರೀತಿ
ನೋವಿನಿಂದ ಕೊರಗ್ತಿದ್ದಾರೆ ಇವತ್ತು ಸೌಜನ್ಯಳ ತಾಯಿ. ಅವರ ನೋವು ಏನು, ಅವರ ಬಾಯಿಂದಲೇ ಒಂದೆರಡು ಮಾತು ಕೇಳೋಣ. ನಾನು ಇವತ್ತು ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಇದ್ದಾರೆ, ಅದು ನಮ್ಮ ಸ್ಥಳದಲ್ಲಿ ಇದ್ದಾರೆ. ಅವರ ಮೂಲಕ್ಕೆ ನಾವು ಇವತ್ತು ಒಂದು ಪ್ರಾರ್ಥನೆಯೊಂದಿಗೆ ನನಗೆ ನ್ಯಾಯ ಕೊಡಿ ಸ್ವಾಮಿ, ತಪ್ಪಿಸ್ತರಿಗೆ ಯಾರು ಶಿಕ್ಷೆ ಕೊಲೆ ಮಾಡಿದರೆ ನನ್ನ ಮಗಳನ್ನು ಅವರಿಗೆ ಗಲ್ಲು ಶಿಕ್ಷೆ ಅಲ್ಲ ಯಾವ ಥರದ ಒಂದು ಶಿಕ್ಷೆ ಆಗಬೇಕಂತ ನಾನು ಈ ಮಂಜುನಾಥ ಸ್ವಾಮಿ ಹಾಗೆ ಅಣ್ಣಪ್ಪ ಸ್ವಾಮಿ ಹತ್ರ ನಾನು ಬೇಡಿಕೊಂಡು ಎಲ್ಲ ಸಂಘಟನೆ ಎಲ್ಲೆಲ್ಲೆಲ್ಲ ದೇವರ ಹತ್ರ ಸಂಘಟನೆಯವರು ಎಲ್ಲರೂ ಪ್ರಾರ್ಥನೆ ಮಾಡ್ತಿದ್ದಾರೆ. ಖಂಡಿತವಾಗಿಯೂ ನನ್ನದೊಂದು ಏನು ಕೂಗಿದೆಯೋ ಖಂಡಿತವಾಗಿ ನನಗೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಎಲ್ಲ ನಾವು ನಂಬಿದ ದೇವರುಗಳು ಎಲ್ಲರೂ ಸೇರಿ ನನಗೆ ನ್ಯಾಯ ಸಿಗುವಂತೆ ಅತ್ಯಾಚಾರಿಗಳಿಗೆ ಶಿಕ್ಷೆಯಾಗಬೇಕು ಅನ್ನುವಂಥ ನಾನು ಮಂಜುನಾಥ ಸ್ವಾಮಿ ಹತ್ರ ಇಲ್ಲಿ ಬೇಡಿಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಿದ್ದೇನೆ. ಹಿಂಗೆ ಸಂಘಟನೆಗ ಎಲ್ಲ ಜನಗಳು ಸೇರಿ, ಯಾಕೆಂದರೆ ಇದು ನನ್ನ ಮಗು ಅಲ್ಲ, ಇಡೀ ಸಮಾಜದ ಮಗು. ಎಲ್ಲ ಈಗ ನನ್ನ ಹತ್ರ ಅಕ್ಕಂದಿರು ಅಮ್ಮಂದಿರು ಎಲ್ಲ ಬಂದು ಇದು ನಿಮ್ಮ ಮಗಳಲ್ಲ ನಮ್ಮ ಮಗಳು ನಾವಿದ್ದೇವೆ ಅನ್ನುವಂಥ ನನಗೆ ತುಂಬಾ ಒಂದು ಭರವಸೆ ಕೊಡ್ತಿದ್ದಾರೆ. ನಾನು ಎಲ್ರಿಗೂ ಕೇಳುವುದು, ನನಗೆ ನ್ಯಾಯ ಕೊಡಿ, ನೀವು ಕೈ ಜೋಡಿಸಿ. ನಿಮಗೂ ಮಗಳೇ ಇದ್ದಾಳೆ, ಇನ್ನು ನನ್ನ ಮಗಳ ಒಂದು ಏನೋ ಒಂದು ಅತ್ಯಾಚಾರ ಕೊಲೆಯಾಗಿದೆಯೋ ಅದು ಕೊನೆಯಾಗಬೇಕು. ಇನ್ನೊಂದು ಮಗುವಿಗೆ ನನ್ನ ಮಗಳು ನೋವು ತಿಂದ ಇನ್ನೊಂದು ಮಗು ಆಗಬಾರ್ದು ಅಂತ ನಾನು ಇಲ್ಲಿ ಎಲ್ಲ ಜನಗಳ ಮುಂದೆ ಹೇಳ್ತಾ ಇದ್ದೇನೆ. ಇನ್ನು ಮುಂದೆ ನಾನು ಇನ್ನು ಪ್ರತಿಭಟನೆಯಲ್ಲಿ ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ಧನ್ಯವಾದ ಸೌಜನ್ಯಲ ತಾಯಿ ಕುಸುಮಾ ಅವರಿಗೆ. ಅದೇ ರೀತಿ 20 ತಾರೀಕು ಈಗ ಪ್ರಸನ್ನ ರವಿ ಅವರು ಹೇಳಿದರು, 20 ತಾರೀಕು ಭಾನುವಾರ, ಇದೇ ತಿಂಗಳ 20 ತಾರೀಕು ಭಾನುವಾರ ಇದೇ ನಮ್ಮ ಕದ್ರಿಯ ಒಂದು ಮೈದಾನ ಇದೆ, ಆಟೋಟ ಅಲ್ಲಿ ಮೈದಾನ ಇದೆ, ಅಲ್ಲಿ ಸಭೆ ಸೇರಲಿದೆ ಎಲ್ಲ. ಯಾಕೆಂದರೆ ಇವತ್ತು ನಮಗೆ ಭಾರಿ ಸಂತೋಷ ಅಂದರೆ, ನಾನು ಪ್ರಸನ್ನನ ಅಕ್ಕನ ಹತ್ರ ಹೇಳಿದೆ, ರವಿ ಅಣ್ಣನ ಹತ್ರ ಹೇಳಿದೆ, ಒಂದು 200 ಜನ ಆಗ್ಬೋದು, 300 ಜನ, ಆದರೆ ಇವತ್ತು ನೋಡುವಾಗ ತುಂಬ ಸಂಖ್ಯೆ ಸೇರಿದೆ, ತುಂಬ ಸಂತೋಷ ಆಗ್ತಿದೆ. ಯಾಕೆಂದರೆ ಇವತ್ತು ನ್ಯಾಯ ಸಿಗಲೇಬೇಕು. ಇವತ್ತು ನಾನೊಂದು ಮಾತು ಹೇಳ್ತೇನೆ, ಯಾಕೆಂದರೆ ಇವತ್ತು ಸೌಜನ್ಯ ಏನು ಹತ್ಯೆ ಆಯಿತಾ, ಹತ್ಯೆ ಆದ ನಂತರ ಏನು ಅಲ್ಲಿಂದ ಪ್ರತಿಭಟನೆ ಪ್ರಾರಂಭ ಆಗಿದೆ, ಅದರ ನಂತರ ಧರ್ಮಸ್ಥಳದಲ್ಲಿ ಹುಡುಗಿಯರನ್ನು ಹೆಣ್ಣು ಮಕ್ಕಳನ್ನು ಇವತ್ತು ಅತ್ಯಾಚಾರ ಮಾಡಿ ಸಾವಿಗೆ ಎಳೆಯುವುದು ತುಂಬ ಕಡಿಮೆ ಆಗಿದೆ. ಒಂದು ಸೌಜನ್ಯಲಿಂದ ಅಷ್ಟು ಜನರ ಇವತ್ತು ಜೀವ ಉಳಿದಿದೆ. ಅದಕ್ಕೋಸ್ಕರ ಇವತ್ತು ಸೌಜನ್ಯಗೆ ಏನು ಹೋರಾಟ ಮಾಡಿ ಆದರೂ ಇವತ್ತು ನ್ಯಾಯ ಸಿಗಿಸುವಂಥ ಒಂದು ಪ್ರಯತ್ನ ನಮ್ಮ ಎಲ್ಲರಲ್ಲಿ ಆಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೇನೆ. 20 ತಾರೀಕಿನಂದು ಸಂಜೆ 4 ಗಂಟೆಗೆ ಕದ್ರಿ ದೇವಸ್ಥಾನದ ಅಲ್ಲಿ ಒಂದು ಮೈದಾನ, ಅಲ್ಲಿ ಕದ್ರಿ ದೇವಸ್ಥಾನದ ಆ ಮೈದಾನದಲ್ಲಿ ಇಲ್ಲಿಂದ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಇಲ್ಲಿಂದ ಮೆರವಣಿಗೆ ಮೂಲಕ ಕದ್ರಿ ಮೈದಾನಕ್ಕೆ ಹೋಗಿ ಅಲ್ಲಿ ನಮ್ಮ ಏನು ಒಂದು ಪ್ರತಿಭಟನೆ ಸಭೆ ಇದೆ, ಅದಕ್ಕೆ ಎಲ್ಲರೂ ಪಾಲ್ಗೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೇವೆ. ಸಾಮಾಜಿಕ ಹೋರಾಟಗಾರರು ಬಿರುವೇರು ಕುಡ್ಲ ಅದರ ಒಂದು ವಕ್ತಾರರಾಗೂ ಕೂಡ ಇದ್ದಾರೆ ನಮ್ಮ ದೀಪು ಶೆಟ್ಟಿಗಾರ್, ಅವರು ಕೂಡ ಒಂದು 2 ಮಾತು. ಯಾಕೆಂದರೆ ಇವತ್ತು ಜಾಲತಾಣದಲ್ಲಿ ಇವತ್ತು ಕಾಣ್ತಿರುವಂಥ ದೀಪು ಶೆಟ್ಟಿಗಾರ್, ಯಾಕೆಂದರೆ ಎಲ್ಲ ಇದರಲ್ಲೂ ಹೋರಾಟ ಮಾಡಿಕೊಂಡಿದ್ದಾರೆ. ಅವರ ಮಾತು. 20ನೇ ತಾರೀಕು ಆದಿತ್ಯವಾರದಂದು ಎಲ್ಲ ಸಂಜೆ ಸೇರ್ಬೇಕಂತ ನಿರ್ಧರಿಸಿದ್ದೇವೆ. ಹೆಚ್ಚಿನ ಮಾತನ್ನು ಅಲ್ಲಿ ಆಡ್ಬೇಕು, ಯಾಕಂತೇಳಿ ಮಂಜುನಾಥ ದೇವರ ಸನ್ನಿಧಿ, ಇಲ್ಲಿ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದೇವೆ. ಆದ ಕಾರಣ ಎಲ್ಲರೂ ಕೂಡ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿ ಮುಂದೆ ನಮ್ಮ ಹೋರಾಟ ಏನಿದೆ ಅದರ ಯಾವ ರೀತಿ ಮಾತಾಡ್ಬೇಕು ಅದನ್ನೆಲ್ಲ ಮುಂದೆ ಹೊರಗಡೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಮಾತನಾಡುವ. ಸೊ ಎಲ್ಲರೂ ಕೂಡ ಬಂದು ಇದಕ್ಕೆ ಸಪೋರ್ಟ್ ಮಾಡಬೇಕು. ಬಿರ್ಬೇರ್ ಕುಡ್ಲ ತಂಡ, ನಮ್ಮ ಸಂಪೂರ್ಣ ತಂಡ ಈ ಹೋರಾಟಕ್ಕೆ ಕೈ ಜೋಡಿಸಿದೆ. ಮತ್ತೆ ಅದರ ಜೊತೆಗೆ ಎಲ್ಲರೂ ಅನೇಕ ಮಂದಿ ಬಂದಿದ್ದೀರಾ, ಹೆಚ್ಚಿನವರಿಗೆ ತಂಡ ಎಲ್ಲ ಬಂದಿದ್ದೀರಾ, ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದೀರಾ. ನಿಮ್ಮಲ್ಲಿ ಪ್ರಾರ್ಥನೆ ಇಷ್ಟೇ, ಇಲ್ಲಿ ದೇವರಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ಹೋಗೋಣ. ಮತ್ತೆ ಹೊರಗಡೆ ನೆಕ್ಸ್ಟ್ ಮುಂದೆ ನಮ್ಮ ಹೋರಾಟ ಯಾವ ರೀತಿ ನಡೀತದೆ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ಇರಲಿ. ಯಾಕಂತ ಹೇಳಿದ್ರೆ ಇದಕ್ಕೊಂದು ಅಂತ್ಯ ಕಾಣುವಂತ ಒಂದು ಕೆಲಸವನ್ನು ನಾವು ಮಾಡೋಣ. ಆ ಮಂಜುನಾಥ ದೇವರು ಖಂಡಿತ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನ್ಯಾಯ ಎಂಬುದು ಮನುಷ್ಯ ಕೊಡದಿದ್ರೆ ಕೊನೆಗೆ ನಾವೆಲ್ಲ ದೇವರಲ್ಲಿ ಬರ್ಬೇಕಾಗ್ತದೆ. ಇವತ್ತು ನಡೆದದ್ದಷ್ಟೇ, ದೇವರ ಬಳಿ ಬಂದಿದ್ದೇವೆ. ದೇವರ ಬಳಿ ಬಂದು ನಾವು ದೇವರ ಹತ್ರ ಏನು ಹೆಚ್ಚಾಗಿ ಕೇಳ್ಬೇಕಂತಿಲ್ಲ, ದೇವರು ಖಂಡಿತ ಮಾಡಿಯೇ ಮಾಡ್ತಾರೆ. ಅದಕ್ಕೆ ನಮ್ಮೆಲ್ಲರ ಒಂದು ಪ್ರಾರ್ಥನೆ ಇದ್ರೆ ಸಾಕು. ಎಲ್ಲರೂ ಕೂಡ ನಾಳ್ದು 20ನೇ ತಾರೀಕು ಸಂಜೆ ಎಲ್ಲರೂ ಬಂದು ಪ್ರತಿಯೊಬ್ರು ಕೈ ಜೋಡಿಸಿ ಈ ಹೋರಾಟಕ್ಕೊಂದು ಜಯ ಸಿಗುವಂತೆ ಮಾಡುವಂತ ಹೇಳಿ ಕೇಳ್ಕೊಳ್ತೇನೆ. ಒಕ್ಕಲಿಗರ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾದಂತಹ ಸಂಚಾಲಕರಾದಂತಹ ಬಾಲಕೃಷ್ಣ ಅವರಿದ್ದಾರೆ, ಅವರ ಒಂದು 2 ಮಾತು ಕೇಳೋಣ. ಇಲ್ಲಿ ಎಲ್ಲ ಸೇರಿದಂಥ ನಮ್ಮ ಸೌಜನ್ಯರ ಅಕ್ಕ ತಂಗಿಯರೇ
ಅಣ್ಣ ತಮ್ಮಂದ್ರೆ. ನಾನು ಒಕ್ಕಲಿಗರ ಯಾನೆ ಗೌಡರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಂಚಾಲಕನಾಗಿ ಈ ಹೋರಾಟಕ್ಕೆ ಮೊನ್ನೆ ನಾವು ಸಭೆಯನ್ನು ಮಾಡಿದೆವು. ನಿನ್ನೆ ಸುಳ್ಯದಲ್ಲಿ ಕೂಡ ಭಾಗವಹಿಸ್ತೇವೆ. ಎಲ್ಲಿಯೂ ಕೂಡ ನಾವು ನೋಡೋದು ಒಂದೇ ವಿಷಯ ಹೇಳಿದರೆ, ಇದೊಂದು ಸಮಾಜದ ಸುಸ್ಥಿತಿಗೆ ಬೇಕಾಗಿ ಮಾಡುವಂಥ ಒಂದು ಹೋರಾಟ. ಸೌಜನ್ಯಳಿಗೆ ಏನು ಅನ್ಯಾಯ ಆಯಿತೋ, ಏನು ಅವಳ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆಯಿತೋ, ಅದು ಇನ್ನೊಂದು ಮಗುವಿಗೆ ಆಗದಿರಲಿ, ಎಲ್ಲಿ ಆಗದಿರಲಿ ಅಂಥೇಳಿ ಈ ಮಂಜುನಾಥನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ. 20ನೇ ತಾರೀಕಿನ ಆ ಕಾರ್ಯಕ್ರಮದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಬಂಧುಗಳನ್ನು, ಸ್ನೇಹಿತರನ್ನು ಕರ್ಕೊಂಡು ಬರಬೇಕು. ನಾವು ಕೂಡ ಅದಕ್ಕೆ ಪ್ರಯತ್ನ ಮಾಡಿ ಈ ಹೋರಾಟವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತರಬೇಕು ಅಂತೇಳಿ ನಾನು ಸೌಜನ್ಯ ಕೊಲೆ ಪ್ರಕರಣ ಇದರ ಹೋರಾಟಗಾರರ ಪರವಾಗಿ ಮತ್ತು ಎಲ್ಲ ಮಾತೆಯರ ಒಂದು ಮಾನವನ್ನು ಉಳಿಸುವಂಥ ಈ ಕಾರ್ಯಕ್ರಮ ಆಗಬೇಕು ಅಂತೇಳಿ ನಾವು ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾಡು ಸೇರಿ ಆ ಹೋರಾಟನ ಮಾಡೋಣ. ಹೋರಾಟವನ್ನು ಯಾವತ್ತೂ ನಿಲ್ಲಿಸೋದು ಬೇಡ, ನಮಗೆ ನ್ಯಾಯ ಸಿಗುವವರೆಗೆ ಹೋರಾಟ ಮಾಡೋಣ ಅಂತ ನನ್ನ ಮಾತು. ಮತ್ತೊಂದು ವಿಷಯ ಏನಂದ್ರೆ ನೋಡಿ, ಸೌಜನ್ಯ ಕಾಲೇಜಿಂದ ಬರ್ತಿರುವಾಗ ಆ ಒಂದು ಸಮವಸ್ತ್ರದಲ್ಲಿ ತೀರಿ ಹೋಗಿದ್ದಾರೆ ಸ್ಟೂಡೆಂಟ್. ಯಾಕೆಂದ್ರೆ ಇವತ್ತು ಆಲ್ ಕಾಲೇಜ್ ಅವ್ರ ಹತ್ರ ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಇವತ್ತು ಒಂದು ಕಾಲೇಜಿಗೆ ಬರ್ತಿದ್ದ ಮಗಳನ್ನು ಇವತ್ತು ಅತ್ಯಾಚಾರ ಮಾಡಿ ಇವತ್ತು ಕೊಂದಿದ್ದಾರೆ. ನಿಜವಾಗಿ ಹೇಳ್ಬೇಕಾದ್ರೆ ಇದಕ್ಕೆ ಆಲ್ ಕಾಲೇಜ ಮಕ್ಕಳು ತುಂಬ ಜನ ಅದಕ್ಕೆ ಬೆಂಬಲ ಕೊಡಬೇಕು. ಅದೇ ರೀತಿ ಇವತ್ತು ತಾಯಿಯಂದಿರು ಎಲ್ಲ ಇದ್ದೀರಾ, ತಮ್ಮ ಮಕ್ಕಳನ್ನು ಕೂಡ ದಯವಿಟ್ಟು 20ನೇ ತಾರೀಕಿಗೆ 4 ಗಂಟೆಗೆ ದಯವಿಟ್ಟು ಈ ಕದ್ರಿ ದೇವಸ್ಥಾನದ ಇಲ್ಲಿಗೆ ಒಂದು 3ವರೆಗೆ ಇಲ್ಲಿ ತಲುಪಬೇಕು. ಯಾಕಂದರೆ 4 ಗಂಟೆಗೆ ಅಲ್ಲಿ ಕಾರ್ಯಕ್ರಮ ಯೋಜನೆ ಮಾಡಿದ್ದೇವೆ. 3:30ಕ್ಕೆ ಇಲ್ಲಿಂದ ನಾವು ಒಂದು ಮೆರವಣಿಗೆ ರೂಪದಲ್ಲಿ ನಾವು ಅಲ್ಲಿ ಹೋಗುವ. ಎಲ್ಲರೂ ದಯವಿಟ್ಟು ಬರ್ಬೋದು. ಯಾಕೆಂದರೆ ಭಾನುವಾರ ಆದ್ದರಿಂದ ಎಲ್ಲರೂ ಬರ್ಬೋದು ಅಂತ ತಮ್ಮಲ್ಲಿ ಹೇಳ್ತಿದ್ದೇನೆ. ದಯವಿಟ್ಟು ಎಲ್ಲರೂ ಇವತ್ತು ಬಂದಿದ್ದೀರಾ, ತಮಗೆಲ್ಲರಿಗೂ ಧನ್ಯವಾದಗಳನ್ನು ಕೊಡ್ತೇನೆ. ಅದೇ ರೀತಿ ನಮಗೆ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಎಲ್ರಿಗೂ ಧನ್ಯವಾದ. ಅದೇ ರೀತಿ ಆರಕ್ಷಕ ಠಾಣೆಯವರಿಗೂ ಕೂಡ ಧನ್ಯವಾದ ಕೊಡ್ತಿದ್ದೇನೆ. ಅದೇ ರೀತಿ ಸಮಾಜ ಸೇವಕಿಯಾದಂತಹ ಪ್ರಸನ್ನ ರವಿ, ಅದೇ ರೀತಿ ಸೌಜನ್ಯಲ ತಾಯಿ ಕುಸುಮ ಅವರಿಗೂ ಧನ್ಯವಾದ. ಅದೇ ರೀತಿ ಅವರ ಮಾವ ಇವತ್ತು ಹೋರಾಟಕ್ಕೆ ಮುಂಚಿನಿ, ಯಾಕೆಂದರೆ ತಾಯಿ ಮುಂಚಿನಿ ಆದರೂ ಅವರ ಹಿಂದೆ ಗಂಡಸರು ಯಾರಾದರೂ ಬೇಕೇ. ಮಾತೆಯರಿದ್ದರೆ ನಮಗೆ ಧೈರ್ಯ, ಯಾಕೆಂದರೆ ಪ್ರಸನ್ನಕ್ಕ ಇದ್ದರೆ ನಮಗೆ ಈಗ ಧೈರ್ಯ. ಅದೇ ರೀತಿ ಪ್ರಸನ್ನಕ್ಕನಿಗೆ ಹೋಗಲಿಕ್ಕೆ ತುಂಬ ಜನ ಮಾತೆಯರು ಬೇಕು. ಆ ಮಾತೆಯರಿದ್ದರೆ ನಮಗೆ ತುಂಬ ಧೈರ್ಯ ಬರುತ್ತೆ. ಅದಕ್ಕೋಸ್ಕರ ಮಾತೆಯರು ಎಲ್ಲರೂ ಬೇಕು. ಅದೇ ರೀತಿ ಅವರ ಮಾವನಿಗೂ ಕೂಡ ನಾವು ಈ ಒಂದು ಸೌಜನ್ಯ ಹೋರಾಟ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೊಡ್ತಿದ್ದೇವೆ. ಅದೇ ರೀತಿ ನಮಗೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಇವತ್ತೊಂದು ಸ್ಥಳದ ಮತ್ತು ಅಲ್ಲಿ ಸೌಜನ್ಯನ 11 ವರ್ಷ ಆಯಿತು ಹತ್ಯೆಯಾಗಿ. ಇವತ್ತಿಗೂ ಕೂಡ ಅಪರಾಧಿ ಎಲ್ರಿಗೂ ಗೊತ್ತಿದೆ ಅಪರಾಧಿ ಯಾರು ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ಆ ಅಪರಾಧಿಯನ್ನು ಮುಟ್ಲಿಕ್ಕೂ ಆಗುಲಿಲ್ಲ, ಟಚ್ ಮಾಡಲಿಕ್ಕೂ ಆಗುವುದಿಲ್ಲ. ಅದನ್ನು ಧರ್ಮಸ್ಥಳದ ಮಂಜುನಾಥನಲ್ಲಿ ಬೇಡಿ ಆಗಿದೆ, ಎಲ್ಲ ಆಗಿದೆ. ಇವತ್ತು ಧರ್ಮಸ್ಥಳಕ್ಕಿಂತ ಮುಖ್ಯವಾಗಿರುವುದು ಕದ್ರಿ ಮಂಜುನಾಥ. ಪ್ರಸನ್ನಕ್ಕ ಹೇಳಿದ ಹಾಗೆ ಧರ್ಮಸ್ಥಳದ ಹರಕೆಯನ್ನು ಇಲ್ಲಿ ಕೊಡ್ಬೋದು, ಇಲ್ಲಿ ಹರಕೆ ಅಲ್ಲಿ ಕೊಡಲಿಕ್ಕೆ ಆಗಲ್ಲ. ಧರ್ಮಸ್ಥಳದ ಹರಕೆಯನ್ನು ಇಲ್ಲಿ ಕೊಡ್ಬೋದು, ಇಲ್ಲಿ ಹರಕೆ ಅಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇವತ್ತು ಇಲ್ಲಿಯೇ ಬೇಡಿ ಆಗಿದೆ. ಇನ್ನು ಏನಿದ್ರು ಇಲ್ಲಿಂದ ಕದ್ರಿಯ ಮಂಜುನಾಥ ಅಣ್ಣಪ್ಪ 2 ಜನ ಇಳಿದು ಅಪರಾಧಿ ಯಾರು ಈ ತಾಯಿಗೆ ತೋರಿಸಿಕೊಡ್ಬೇಕು. ತಾಯಿಗೆ ಅಪರಾಧಿ ಯಾರು ಅಂತ ತೋರಿಸಿಕೊಡುವವರೆಗೆ ನಮ್ಮ ಹೋರಾಟ ನಿಲ್ಬಾರ್ದು. ದಯವಿಟ್ಟು 20 ತಾರೀಕಿಗೆ ಎಲ್ಲರೂ ಬನ್ನಿ ಅಂತ ತಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ತಿದ್ದೇನೆ. ಎಲ್ಲರೂ 20 ತಾರೀಕಿಗೆ ಬರಬೇಕು. ರೀತಿ ಈ ರೇಪಿಸ್ಟ್ಗಳಾಗಿರ್ಬೋದು, ಈ ಕೊಲೆ ಮಾಡಿದ ವ್ಯಕ್ತಿಯನ್ನು ಕೂಡ ದೇವರು ಸಂಹಾರ ಮಾಡಲಿ ಅಂತ ಪ್ರಾರ್ಥನೆ ಮಾಡಿದ್ದೇವೆ. ಖಂಡಿತ ಇದರ ರಿಸಲ್ಟ್ ಆದಷ್ಟು ಬೇಗ ಸಿಗ್ತದೆ. ಯಾಕಂತೇಳಿದ್ರೆ ಪ್ರತಿ ಜನತೆಯ ಪ್ರಾರ್ಥನೆ, ಪ್ರತಿ ಜನರು ಒಗ್ಗೂಡಿ ಪ್ರಾರ್ಥನೆ ಮಾಡಿದಾಗ ಅದು ದೇವರಿಗೆ ತಲುಪುತ್ತದೆ. ನ್ಯಾಯ ಸಿಗುವಂತ ನಂಬಿಕೆ ನಮಗಿದೆ. ನಾನು ಪ್ರಸನ್ನ ರವಿ, ಸಾಮಾಜಿಕ ಹೋರಾಟಗಾರ್ತಿ. ನಾನಿಲ್ಲಿ ಸಾಮಾಜಿಕ ಹೋರಾಟಗಾರ್ತಿ ಹೇಳುವ ಮೊದಲು ನಾನೊಂದು ತಾಯಿ. ಹಾಗಾಗಿ ಇವತ್ತು ಸೌಜನ್ಯನ ಒಂದು ಹೋರಾಟ ಸಮಿತಿ ನಾವು ಮಂಗಳೂರಲ್ಲಿ ಮಾಡಿದ್ದೇವೆ. ಮಾಡುವ ಉದ್ದೇಶ ಸಹ ಉಂಟು. 2012ರಲ್ಲಿ ನಾನು ಆ ಮನೆಗೆ ಭೇಟಿ ಕೊಟ್ಟು ಆ ಮನೆಯವರನ್ನು ಈಗಲೂ ನಾನು ಅವರ ಸಂಪರ್ಕದಲ್ಲಿದ್ದ ಕಾರಣ ಈಗ 11 ವರ್ಷದ ನಂತರ ಈ ರೀತಿಯಾಗುವಾಗ ನಾವು ಖಂಡಿತ ಬೆಂಬಲ ಕೊಡಬೇಕು. ನ್ಯಾಯಾಲಯದ ಒಂದು ಕಡೆ ಆದರೆ ನಾವು ಪ್ರತಿಯೊಬ್ಬರು ತಾಯಿಯಂದಿರಾಗಲಿ ಎಲ್ಲರೂ ಅವರಿಗೆ ಬೆಂಬಲ ಕೊಟ್ಟು ಹೋರಾಟ ಮಾಡಿದರೆ ಖಂಡಿತ ಈ ಒಂದು ತಾಯಿಗೆ ನ್ಯಾಯ ಸಿಗ್ಬೋದು. ನಾವು ಸಹ ಪ್ರಾರ್ಥನೆ ಮಾಡಿದ್ವಿ. ಯಾಕೆಂದರೆ ಈ ಒಂದು ಕಮಿಟಿ ರಚನೆ ಮಾಡುವಾಗ
ನಾವು ಸಹ ಆಲೋಚನೆ ಮಾಡಿದ್ದು ಕದ್ರಿ ಕ್ಷೇತ್ರದಲ್ಲಿ ನಾವೊಂದು ಪ್ರಾರ್ಥನೆ ಮಾಡುವ ಅಂತ. ಈಗಾಗಲೇ ನಾನು ಹೇಳಿದ್ದೇನೆ, ಇದು ಆದಿ, ಆ ತಂದೆಗಿಂತ ಮಿಗಿಲಾದದ್ದು ಯಾರೂ ಇಲ್ಲ. ಇಲ್ಲಿ ಯಾರು ಹೋರಾಟಕ್ಕೆ ಬಂದವರು ಯಾವುದೇ ಒಂದು ಆಮಿಷಕ್ಕೆ ಒಳಗೆ ಪಟ್ಟು ಪ್ರಚಾರಕ್ಕೆ ಒಳಪಟ್ಟು ಬಂದವರಲ್ಲ. ಪ್ರತಿಯೊಂದು ಸೌಜನ್ಯರಿಗೆ ನ್ಯಾಯ ಸಿಗ್ಬೇಕಂತ ಬಂದವರು. ನಮ್ದು ಇಲ್ಲಿ ಒಂದು ಒತ್ತಡ ಉಂಟು. ನಾಡ್ದು 20 ತಾರೀಕಿಗೆ ನಾವು ಇಲ್ಲಿ ಒಂದು ಸಭೆ ಮಾಡ್ತಾ ಇದ್ದೇವೆ ಮಲ್ಲಿಕಟ್ಟೆ ಒಂದು ಗ್ರೌಂಡಲ್ಲಿ. ಇಲ್ಲಿಂದ ನಾವು ಪಾದಯಾತ್ರೆ ಮಾಡಿಕೊಂಡು ಸಂಜೆ 4 ಗಂಟೆಗೆ ಮೆರವಣಿಗೆ ಮಾಡೋ ಉದ್ದೇಶ ಒಂದು, ನಮ್ದು ದೇವರಲ್ಲಿ ನಾವು ಒಂದು ನ್ಯಾಯ ಕೇಳೋದು. ಇನ್ನೊಂದು, ನಾವು ಕಾನೂನು ಮುಖಾಂತರ ಇನ್ನು ತನಿಖೆ ಆಗ್ಬೇಕು, ಮರು ತನಿಖೆ ಆಗ್ಬೇಕು ಅಂತ ನಮ್ಮ ಒತ್ತಡ. ಯಾಕೆಂದ್ರೆ ಈಗಾಗಲೇ ನಾವು ಹೇಳಿದೆವು, ಸಂತೋಷ್ ರಾವ್ ಇದರಲ್ಲಿ ಹತ್ಯೆ ಮಾಡಿದವ ಅಲ್ಲ ಅಂತ, ನಿರಪರಾಧಿ ಅಂತ ಬಂದಿದೆ. ಆದ್ರೂ ಬೇಕಾಬಿಟ್ಟಿ ಏನೇನು ಕತೆ ಕಟ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಇಲ್ಲಿ ದೇವಸ್ಥಾನದ ನಡೆಯಲ್ಲಿ ಆ ವಿಷಯವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ. ಯಾಕೆಂದ್ರೆ ಈ ಒಂದು ನಡೆಯಲ್ಲಿ ನಾನು ಕಾನೂನು ಮುಖಾಂತರ ಮತ್ತು ದೇವರ ಮುಖಾಂತರ ನಮಗೆ ನ್ಯಾಯ ಸಿಗ್ಬೇಕಂತ ಹೇಳ್ತಾ ಇದ್ದೇನೆ. ಈ ಹೋರಾಟಕ್ಕೆ ಇನ್ನೂ ಆ ತಂದೆ ಶಕ್ತಿ ಕೊಡ್ತಾರೆ ಅಂತ ನಂಬಿಕೆ ಉಂಟು. ಎಲ್ರಿಗೂ ನನ್ನವನ್ನೊಂದು ನಂಬಿಕೆ ಇಟ್ಟು ಒಂದು ಮುಂದೆ ದೂಡಿದ್ದಾರೆ ತಾಯಿಯಾಗಿ. ಆ ತಾಯಿಯ ಮಗಳು ಎಲ್ರಿಗೂ ಸಮಾನ, ನನಗೂ ಒಂದು ಮಗಳಿದ್ದಾಗೆ. ಹಾಗೆ ನ್ಯಾಯ ಕೊಡಿಸ್ಬೇಕು. ಅಲ್ಲದೆ ಈ ಸೌಜನ್ಯನಂತ ಇಂಥ ಒಂದು ಹತ್ಯಾ ಪ್ರಕರಣ ಎಲ್ಲೂ ಇನ್ನು ಯಾವ ಹುಡುಗಿಯರಿಗೂ ಯಾವ ಮನೆಯಲ್ಲೂ ಆಗಬಾರ್ದು. ಹಾಗಾಗಿ ನಾವು ಪ್ರತಿಯೊಬ್ಬರು ಹೀಗೆ ಹೋರಾಟಕ್ಕೆ ಇಳಿದಿದ್ದೇವೆ. ನಾವು ಈ ಒಂದು ಹೋರಾಟ ಸಮಿತಿ ಮಾಡಿದ್ದು ಇಲ್ಲಿ ಒಂದು ಪ್ರಾರ್ಥನೆಗೆ ಬಂದ ಉದ್ದೇಶ, ನಾವು ಯಾರಿಗೋಸ್ಕರ ಯಾರನ್ನು ನಾವು ದೂಷಿಸ್ಲಿಕ್ಕೂ ಅಲ್ಲ, ಯಾರ ಪರನೂ ಅಲ್ಲ, ಯಾರ ವಿರೋಧನೂ ಇಲ್ಲ. ಯಾರು ಅನ್ಯಾಯ ಮಾಡಿದ್ದಾರೆ, ಈ ನಡೆಯಲ್ಲಿ ನಿಂತು ಹೇಳ್ತಾ ಇದ್ದೇನೆ, ಯಾರು ಅನ್ಯಾಯ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು. ಅದು ಯಾರೇ ವ್ಯಕ್ತಿ ಇರಲಿ, ಯಾರೇ ವ್ಯಕ್ತಿ ಇರಲಿ. ಒಂದು ವೇಳೆ ನಾನು ಅದರಲ್ಲಿ ಭಾಗಿಯಾಗಿದ್ರು ಅಥವಾ ಹೋರಾಟ ಮಾಡೋ ಮಹೇಶಣ್ಣನಾದ್ರು, ಅವರ ಮಾವ ಆಗಿದ್ರು, ನಾನು ಬೇರೆ ಯಾರನ್ನು ಹೇಳುದಿಲ್ಲ. ತಪ್ಪು ಮಾಡಿದವರಿಗೆ ಈ ನಡೆಯಲ್ಲಿ ಖಂಡಿತ ಶಿಕ್ಷೆ ಆಗ್ಬೇಕು. ಅದು ತೋರಿಸಿಕೊಡ್ಬೇಕು. ಆ ತಾಯಿ ಪ್ರತಿ ಕಡೆಯಲ್ಲಿ ಕರೆಯುವಾಗ ನಮ್ಗೆ ಬೇಸರ ಆಗ್ತದೆ. ನಾನು ಕುಸುಮಕ್ಕ ಬರ್ತೀರಾ ಅಂತ ಅವರ ಅಣ್ಣನ ಹತ್ರ, ವಿಠಲ್ ಗೌಡ್ರ ಹತ್ರ ಹೇಳುವಾಗ, ಅಕ್ಕ ನೀವು ಹಾಗೆ ಕರೆಯುವುದಲ್ಲ, ನೀವು ನಮ್ಮನ್ನು ಕರೀರಿ ಅಂತ ಹೇಳುವಾಗ ನೋವಾಗ್ತಾ ಉಂಟು. ಪ್ರತಿ ಸಲ ತಾಯಿ ಅದನ್ನೇ ಬೇಡ್ತಾ ಇದ್ದಾರೆ ದೇವರ ಹತ್ರ. ಈ ಒಂದು ನಡೆಯಲ್ಲಿ ನಾನು ಇವತ್ತು ಹೇಳುದು, ಈ ಶಿವನ ಸಾನ್ನಿಧ್ಯದಲ್ಲಿ ಇಲ್ಲಿ ಸಹ ಮಂಜುನಾಥ ಮತ್ತು ಅಣ್ಣಪ್ಪನ ಶಕ್ತಿ, ಭೈರವನ ಶಕ್ತಿ ಇರುವ ಕಾರಣ ಈ ತಾಯಿ ಇನ್ನು ಯಾವ ಕಡೆಯಲ್ಲಿ ಪ್ರಾರ್ಥನೆ ಮಾಡುವಂತ ಬರಬಾರ್ದು. ಇದೇ ಕೊನೆ ಆಗ್ಬೇಕು. ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳೋದು, ಪ್ರತಿಯೊಬ್ಬ ಮಾಧ್ಯಮದವರಲ್ಲೂ, ನಿಮ್ಗೆ ಎಲ್ರಿಗೂ ಇದರ ಬಗ್ಗೆ ಗೊತ್ತು. ನನ್ನನ್ನು ಸಾಮಾಜಿಕ ಹೋರಾಟಗಾರ್ತಿಯಾಗಿ ನಾನು ಹೇಳ್ತಾ ಇಲ್ಲ, ಒಂದು ತಾಯಿಯಾಗಿ ಈ ಒಂದು ತಾಯಿಗೆ ಹೋರಾಟಕ್ಕೆ ನಿಮ್ಮ ಕಡೆಯಿಂದ ಎಲ್ಲಿ ನಮ್ಗೆ ಎಲ್ಲ ಬೆಂಬಲ ಕೊಡುವಂತಾಗಬೇಕು, ಅದು ನೀವು ಮುಟ್ಟಿಸ್ಬೇಕು ಅಂತ ನನಗೆ ಕಳಕಳಿಯಿಂದ ನಾನು ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಆಗ ಅಲ್ಲದೆ ಇವತ್ತು ನಾವು ಒಂದು ರಚನೆ ಮಾಡಿದ ಕೂಡಲೇ, ಸಮಿತಿ ರಚನೆ ಮಾಡಿದ ಕೂಡಲೇ ತುಂಬಾ ಜನ ಬೆಂಬಲಕ್ಕೆ ನಿಂತರು. ನಾನು ಇಲ್ಲಿ ವೈಯಕ್ತಿಕವಾಗಿ ಒಬ್ಬೊಬ್ಬರ ಹೆಸರು ಹೇಳ್ಕೊಂಡು ಹೋದ್ರೆ ತಪ್ಪಾಗ್ತದೆ. ಪ್ರತಿ ಒಬ್ಬರು ಅವರ ಪ್ರತಿನಿಧಿಗಳು ಅವರ ಸಂಖ್ಯೆ ಕಳಿಸಿದ್ದಾರೆ. ಇಲ್ಲಿ ನಾನು ಹೇಳುದು ಪ್ರಸನ್ನ ರವಿ ಝೀರೋ ಏನಿಲ್ಲ ನಾನು. ಆದ್ರೆ ನಮ್ಗೆ ಮುಂದಿನ ಖರ್ಚು ವೆಚ್ಚಕ್ಕೂ ಸಹ ಈ ನಡೆಯಿಂದಲೇ ಒಬ್ರು ನಿಮ್ಗೆ ಪ್ಯಾಂಪ್ಲೆಟ್ ಎಲ್ಲ ನಾವು ಮಾಡಿ ಕೊಡ್ತೇವೆ, ಏನಿದ್ರು ನಾವು ತಯಾರಿದ್ದೇವೆ ಅಂತ ಹೇಳುವಾಗ ಆ ಶಿವ ಎಲ್ಲ ದಾರಿ ತೋರಿಸಿಕೊಡ್ತಾ ಇದ್ದಾನೆ. ಹಾಗಾಗಿ ಎಲ್ಲರೂ ಯಾರೆಲ್ಲ ಇಲ್ಲಿ ಬಂದು ಕೈ ಜೋಡಿಸಿದ್ದೀರು ತಾಯಿಯಂದಿರಾಗಿ, ಪ್ರತಿಯೊಬ್ಬರು ಮನಪೂರ್ತಿಯಾಗಿ ಕೈ ಜೋಡಿಸಿದ್ದಾರೆ. ಅವರಿಗೆ ಈ ಸಮಿತಿಯ ಹೋರಾಟದ ಒಂದು ಕೇವಲ ನಾನೊಂದು ಸಂಚಾಲಕಿ ನೆಲೆಯಲ್ಲಿ, ಯಾಕೆಂದ್ರೆ ಯಾರಾದ್ರೂ ಒಬ್ರು ಮುಂದೆ ಬೇಕು, ಹತ್ತಿಕ್ಕುವ ಕ್ರಿಯೆಗಳು ಆಗ್ತಾ ಉಂಟು. ಹಾಗಾಗಿ ಒಂದು ತಾಯಿ ಮುಂದೆ ಇದ್ರೆ ಆ ಶಕ್ತಿ ಎಲ್ಲರೂ ತೋರಿಸ್ತಾರಂತ ಆ ಒಂದು ಶಕ್ತಿಯಲ್ಲಿ, ಆ ಪ್ರೇರೇಪಣೆಯಲ್ಲಿ ನಾನು ಬಂದಿದ್ದೇನೆ, ಬೇರೆ ಏನಿಲ್ಲ. ಎಲ್ಲರಲ್ಲಿ ನಾನು ಇವತ್ತು ಸೇರಿದವರಲ್ಲಿ ಆಗಿ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡೋದು, 20 ತಾರೀಕಿನ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬೆಂಬಲ ನೀಡಿ. ಯಾವತ್ತೂ ನಾನು ಹೇಳ್ತಾ ಇದ್ದೆ, ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಗಂಡಸರೇ ಸೇರುದು, ಹೆಂಗಸರಿಗೆ ಅನ್ಯಾಯ ಆಗೋ ಗಂಡಸರೇ ಬಾಯಿ ಬಿಡುದು. ಈ ಸಲ ನಮ್ಮ ತಾಯಂದಿರು ಮಾತಾಡುವಾಗೆ ಆಗ್ಬೇಕು. ಪ್ರತಿ ಮನೆಯಲ್ಲಿ ಒಂದು ಹೆಣ್ಣಿರ್ಲಿ ಗಂಡಿರ್ಲಿ, ಹೆಣ್ಣಿದ್ರೆ ನನ್ನ ಮಗಳು, ಗಂಡಿದ್ರೆ ನನ್ನ ಮಗಳಾಗಿ ಬರುವವಳು ಅಂತ ಹೇಳಿಸಿ ಪ್ರತಿ ಮನೆಯವರು, ಮತ್ತೆ ಇಲ್ಲಿ ಸೇರಿದವರು, ಇವತ್ತು ನಾನು ಇನ್ನೊಮ್ಮೆ ಹೇಳ್ತಿದ್ದೇನೆ, ಯಾವ ಪ್ರಚಾರ ಉದ್ದೇಶಕ್ಕೆ ಬಂದ ಅಲ್ಲ, ಯಾವ ಮನೆಯಲ್ಲಿ ಒಂದು ಪುರುಷ ತನ್ನ ಹೆಂಡತಿಗೆ, ತನ್ನ ತಾಯಿಗೆ, ತನ್ನ ಮಕ್ಕಳಿಗೆ ಗೌರವ ಕೊಡ್ತಾರ, ಅದೇ ರೀತಿ ಇವತ್ತು ಸೌಜನ್ಯನಿಗೆ ಇಲ್ಲಿ ಗೌರವ ಕೊಡ್ಲಿಕ್ಕೆ ಬಂದಿದ್ದಾರಂತ ಇನ್ನೊಮ್ಮೆ ತಾಯಿಯಾಗಿ ಪ್ರತಿಯೊಂದು ಸೇರಿದ ನಾನು ಗಂಡಸರಿಗೆ ಆಭಾರಿಯಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ಮಗಳ ಒಂದು ನ್ಯಾಯ ಕೇಳಲಿಕ್ಕೆ ದೇವರ ಹತ್ರ ಬಂದಿದ್ದೇನೆ. ಯಾಕಂದರೆ ಇದು ಮೂಲ ದೇವರಿಗಾಲ ಒಂದು ಸ್ಥಾನವಾಗಿದೆ. ಇಲ್ಲಿ ನಮ್ಮಲ್ಲಿ ಮಂಜುನಾಥ ಸ್ವಾಮಿ ಇದ್ದಾರೆ, ಆದರೂ ಮೂಲ ಇಲ್ಲಿ ಇರೋದು. ಮೂಲಕ್ಕೆ ನಾವು ಬಂದು ನನ್ನ ಮಗಳಿಗೆ ನ್ಯಾಯ ಕೊಡಿ ಸ್ವಾಮಿ ಅಂತ, ಅತ್ಯಾಚಾರ ಯಾರು ಮಾಡಿದ್ದಾರೆ, ಕೊಲೆ ಎಲ್ಲ ಮಾಡಿದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು, ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾನು ಇಲ್ಲಿ ದೇವರ ಹತ್ರ ಎಲ್ಲ ಸಂಘಟನೆಗಳಿಂದ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ನೀವು ಕೂಡ ಬರಬೇಕಂತ ನಮ್ಮನ್ನು ಕರೆದಿದ್ದಾರೆ. ಮೊನ್ನೆ ಪುತ್ತೂರಿನಲ್ಲಿ ಆಗಿದೆ, ಅಲ್ಲಿಗೆ ನಾನು ಹೋಗಿದ್ದೆ. ನನಗೆ ನ್ಯಾಯ ಸಿಗಬೇಕು.
ಯಾಕೆಂದರೆ ಎಲ್ಲರೂ ನ್ಯಾಯಾಲಯಕ್ಕೆ ಹೋದರೂ ಒಂದು ದೇವರ ಮೊರೆ ಹೋಗ್ಬೇಕಂತ ಒಂದು ಎಲ್ಲರ ಒಂದು ಸಂಘಟನೆಯವರು ಕೂಡ ದೇವರ ಮೊರೆ ಹೋಗಿ ಆಮೇಲೆ ಪ್ರತಿಭಟನೆ ಮಾಡುವ, ಖಂಡಿತವಾಗಿ ನಾವಿದ್ದೇವೆ ನಿಮ್ಮ ಜೊತೆ ಅಂತ ಎಲ್ಲರೂ ಇಲ್ಲಿ ಸಂಘಟನೆಯವರು. ಯಾಕಂದರೆ ನನ್ನ ಮಗಳಿಗೆ ಅಣ್ಣಂದಿರು ತುಂಬ ಜನ ಇದ್ದಾರೆ. ಈಗ ಅವಳು ಸತ್ತು ಸ್ವರ್ಗದಲ್ಲಿದ್ದಲ್ಲ ಅಲ್ಲ ಮೇಲಿದ್ದಲ್ಲ ನಂಗೆ ಗೊತ್ತಿಲ್ಲ, ಆದರೂ ಅವಳ ಜೀವವಿರುವಾಗ ಅಣ್ಣಂದಿರಿರಲಿಲ್ಲ. ಈಗ ಒಂದಷ್ಟು ಜನ ಅಣ್ಣಂದಿರಿದ್ದಾರೆ. ಖಂಡಿತವಾಗಿ ನನ್ನ ಮಗಳಿಗೆ ನ್ಯಾಯ ಸಿಗುತ್ತೆ. ನನಗೆ ನ್ಯಾಯ ಬೇಕು, ಮಗಳ ಒಂದು ಅತ್ಯಾಚಾರ ಆಗಿದ್ದಕ್ಕೆ ನಾನು ಅದೇ ನ್ಯಾಯ ಬೇಕಂತ ಇಲ್ಲಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಹತ್ರ ಬೇಡಲಿಕ್ಕೆ ನಾನು ಇಲ್ಲಿ ಬಂದಿದ್ದೆ. అక్కడిని ఏరే మంతేనా వాళ్ళని ఎక్కింది తిందేనా ఇప్పుడు ఆయన బచావునప్పుడు చిన్న ఏరు ఇల్లే రప్పిరావుడు అట్లీల ఇది శిక్ష పడదు ఇన్ని అత్యాచారిలను ಎತ್ತೇರು ಕಕ್ಕದು ಈರ್ನ ಪಾದ ಕೊಣತ್ತು ಪಾಡುದು ಇಂಗು ನಿನ್ ತೇಪಾದು ಬರುಡು ಯಾನು ಆ ನಟ್ಟುನಂಚಿತನ ಒಂಜಿ ದಾದ ಉಂಡೆ ಇರೆಡ ಐಕಿ ಇನ್ನ ಆ ಬಾಲ್ಯದ ಪ್ರವಾದ ಇರೆ ಒಂಜಿ ಗಂಟೆ ಕೊಣತ್ತು ಬರ್ತದೆ ನಮ್ಗೆ ಇರಿನ ಪಾದೋಗು ಯಾನು ಇನಿ ಅಡ್ಡ ಬರುದು ಅಂತಾನೆ ಸ್ಟೋನ್ ಮಾಡಿ ಭೀಮಶಂಕರ ವಿಶ್ವನಾಥ ವೈದ್ಯನಾಥೇಶ್ವರ ನಾಗೇಶ್ವರ ರಾಮೇಶ್ವರ ಕೃಷ್ಣೇಶ್ವರ ತುಂಬ ಅಪ್ಪೆಲು ಅಪ್ಪಲ್ಲಿ ಒಂಬತ್ತು ದುರ್ಗಿಯನ್ನ ಕಂಡು ಶೈಲಪುತ್ರಿ ಒಂದು ಬ್ರಹ್ಮಚಾರಿ ಚಂದ್ರಗಂಧ ಮತ್ತೆ
ಮರಳು ತೂಮ ಅಮ್ಮ ఇంకా భేటీ అక్కడికి బని आपका गाँव में हाँ चल